ും സമരപഥങ്ങൾ കയറിയൊരാളിന്നു വരുന്നേ കരുതലിനൊരു ಆಸ್ಪತ್ರೆಗಳಿಗೆ ಸರ್ಕಾರ ಅನುಮೋದಿಸಿದ ಫಂಡಿನ ಕಟ್ಟಡ ನಿರ್ಮಾಣಗಳು ಅದರ ಪರಿಚರಣೆಗಳು ಆಗಬೇಕಾಗಿದೆ. ಈಶ್ವರದ ಯುವ ಜನತೆಗೆ ಸರ್ಕಾರಿ ಕೆಲಸ ಕೊಡಿಸುವುದಕ್ಕಾಗಿ PSC ಕೋಚಿಂಗ್ ಸೆಂಟರ್ ನಾನು ಗೆದ್ರಲ್ಲಿ ತರ್ತೇನೆ. ಪ್ಲೇ ಗ್ರೌಂಡ್ಗಳು ನಮ್ಮ ಪಂಚಾಯತ್ನಲ್ಲಿ ಇಲ್ಲ. ಆಧುನಿಕವಾದಂಥ ರೀತಿಯಲ್ಲಿ ಪ್ಲೇ ಗ್ರೌಂಡ್ಗಳನ್ನು ಸ್ಪೋರ್ಟ್ಸ್ ಕೌನ್ಸಿಲ್ ಮುಖಾಂತರ ಇಲ್ಲಿಗೆ ತರಲಿಕ್ಕೆ ನಾನು ಏರ್ಪಾಡು ಮಾಡ್ತಾ ಇದ್ದೇನೆ. ಸೋಲು ಒಂದು ಪ್ರಶ್ನೆನೇ ಇಲ್ಲ ಅಂತ. ನಮಸ್ತೆ ವೀಕ್ಷಕರೇ, ನಮ್ಮ ಜೊತೆಗೆ ಮಂಜೇಶ್ವರದ ವಿಧಾನಸಭೆಯ ಎಡರಂಗದ LDF ಅಭ್ಯರ್ಥಿ KR ಜಯಾನಂದ ಅವರು ನಮ್ಮ ಜೊತೆ ಇದ್ದಾರೆ. ಜಯಾನಂದ ಅವರೇ, ಹೊರಗೆ ಬಿಸಿಲಿದೆ, ಮಂಜೇಶ್ವರದ ಚುನಾವಣೆ ಎಷ್ಟು ಬಿಸಿ ಇದೆ ಅಂತ? ಯಾವ ಬಿಸಿ ನಿಮಗೀಗ? ನಮಗೆ ಬಿಸಿ ಏನಿಲ್ಲ. ಈ ಚುನಾವಣೆಯಲ್ಲಿ ನಾವು ಗೆಲ್ಲುತ್ತೇವೆ ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದರಿಂದ ಬಿಸಿ ಆಗುವ ಕಾರಣವೇ ಇಲ್ಲ. ಈಗ ನೀವು ಮೊದಲು ಅಭ್ಯರ್ಥಿ ಸ್ಥಾನಕ್ಕೆ ಬರುವಾಗ ಒಂದಷ್ಟು ಗೊಂದಲಗಳಿತ್ತು. ಮೊದಲು ಶಾನವಾಜ್ ಪಾದೂರ್ ಅನ್ನುವಂಥ ಕ್ಯಾಂಡಿಡೇಟ್ ಅನ್ನ LDF ನಿರ್ಣಯ ಮಾಡಿತ್ತು ಅನ್ನೋಂಥ ಏನು ವಾರ್ತೆ ಬಹಳಷ್ಟು ವೈರಲ್ ಆಗಿತ್ತು. ಆಮೇಲೆ KR ಜಯಾನಂದ ಅವರು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನುವಂಥ ನ್ಯೂಸ್ ಕೂಡ ಬಂದಿತ್ತು. ಅದೀಗ ಗೊಂದಲಗಳು ಏನಾದರೂ ಇದೆಯಾ ಅಂತ ಗೊಂದಲಗಳೇನಿಲ್ಲ. ಯಾಕಂದ್ರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ನ ಒಂದು ನಯಪರವಾದಂಥ ತೀರ್ಮಾನಗಳಿವೆ. ನಮ್ಮ ಪಾರ್ಟಿಯಲ್ಲಿ ಸ್ಥಾನಾರ್ಥಿಯನ್ನು ನಿಶ್ಚಯ ಮಾಡೋದು ಪಾರ್ಟಿ ಕಮಿಟಿಗಳು. ಆ ಕಮಿಟಿಗಳು ನಿಶ್ಚಯ ಮಾಡಿದಾಗ ಮಾತ್ರವೇ ಪಾರ್ಟಿಗೆ ಅಭ್ಯರ್ಥಿಗಳಾಗಿ ಮಾರ್ಪಾಡಾಗುವುದು. ಅದು ಎಡರಂಗದ ಅಂಗೀಕಾರ ಸಿಕ್ಕಿದೊಡನೆ ಅದು ಎಡರಂಗದ ಅಭ್ಯರ್ಥಿಯಾಗಿ ಮಾರ್ಪಾಡಾಗ್ತದೆ. ಇದರಲ್ಲಿ ಬೇರೆ ಏನು ಚರ್ಚೆಯೇ ಇರಲಿಲ್ಲ. ನಮ್ಮ ಪಕ್ಷ ನನ್ನನ್ನು ಸ್ಥಾನಾರ್ಥಿಯಾಗಿ ಅಭ್ಯರ್ಥಿಯಾಗಿ 8ನೇ ತಾರೀಕಿಗೆ ತೀರ್ಮಾನಿಸ್ತದೆ. ಅವತ್ತೇ ಎಲ್ಲ ಕಮಿಟಿಗಳು, ನಮ್ಮ ಇದರ ಪ್ರಕಾರ ಜಿಲ್ಲಾ ಕಮಿಟಿಯು, ಅದೇ ರೀತಿ ಮಂಡಲ ಕಮಿಟಿಗಳು ಅಂಗೀಕಾರ ಮಾಡಿ ಸ್ಟೇಟ್ ಕಮಿಟಿ ಅಂಗೀಕರಿಸಿದ ನಂತರವೇ ಅಭ್ಯರ್ಥಿಯ ಚಟುವಟಿಕೆ ಪ್ರಾರಂಭ ಆಗುವುದು. ಈ ವಿವಾದಗಳಿಂದ ಏನು ಕಾರ್ಯ ಇಲ್ಲ. ಆ ವಿವಾದಗಳಿಂದ ಜಯಾನಂದ ಸ್ಥಾನಾರ್ಥಿ ಆಗಬಾರ್ದಂತೆ ಅಲ್ಲಿರುವಂಥ ವಿವಾದಗಳೆಲ್ಲ ನೆಗೆಟಿವ್ ವಾರ್ತೆಗಳೆಲ್ಲ ಈಗ ನನಗೆ ಪಾಸಿಟಿವ್ ಆಗಿ ಮಾರ್ಪಾಡಾಗ್ತಾ ಇದೆ. ಈಗ ಪರ್ಯಟನೆಗೆ ಹೋಗ್ತಾ ಇದ್ದೀರಾ, ವಿವಿಧ ಕೇಂದ್ರಗಳಿಗೆ ಹೋಗ್ತಾ ಇದ್ದೀರಾ, ಮಂಜೇಶ್ವರದಾದ್ಯಂತ ಹೋಗ್ತಾ ಇದ್ದೀರಾ, ಜನರ ಪ್ರತಿಕ್ರಿಯೆ ಹೇಗಿದೆ ಅಂತ? ನಾನು 1987 ಡಾಕ್ಟರ್ ಸುಬ್ಬರಾವ್ ಇಲ್ಲಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಅವರೊಟ್ಟಿಗೆ ಕೆಲಸ ಮಾಡಿದವ. ನಂತರ ವಿವಿಧ ಟಿ ಗೋವಿಂದನ್ MP ಸ್ಥಾನಕ್ಕೆ ಸ್ಪರ್ಧೆ ಮಾಡಿದಾಗ, ರಾಮನ್ ರೈ ವಿಧಾನಸಭೆಗೆ ಸ್ಪರ್ಧೆ ಮಾಡಿದಾಗ, ರಾಮೇಶ್ ಶೆಟ್ಟಿ ಸ್ಪರ್ಧೆ ಮಾಡಿದಾಗ, CH ಕುಂಜಮ್ಮ ಸ್ಪರ್ಧೆ ಮಾಡಿದಾಗ, ಈಗ ವ್ಯತ್ಯಸ್ತವಾಗಿರುವಂಥ ನೆತ್ತರೆಲ್ಲ ಸ್ಪರ್ಧೆ ಮಾಡಿದಾಗ ಅವರೊಟ್ಟಿಗೆ ಕೆಲಸ ಮಾಡಿದಂಥ ಅನುಭವ ನನ್ನ ಮುಂದಿದೆ. ಆ ಅನುಭವದಿಂದ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆಂದರೆ, ಅಂದೆಂದೂ ಇಲ್ಲದಂಥ ಜನ ಸ್ವೀಕಾರತೆ ಈಗ ಸಿಗ್ತಾ ಇದೆ. ನನಗೆ ಕಾಣ್ತದೆ CH ಸ್ಪರ್ಧೆ ಮಾಡಿ ಗೆದ್ದಂಥ 2006ರಲ್ಲಿ ಇಲ್ಲದಂಥ ಅದ್ಭುತವಾದಂಥ ಸ್ವೀಕರಣಗಳು ಎಲ್ಲ ಕೇಂದ್ರಗಳಿಂದ ದೊರೆಯುತ್ತದೆ. ಅದು ಮನುಷ್ಯರಾದಂಥ ಎಲ್ಲ ಕೇಂದ್ರಗಳಿಂದಲೂ ನನಗಂಥ ಒಳ್ಳೆಯ ಸ್ವೀಕರಣಗಳು ದೊರೆಯುತ್ತಾ ಇರುವುದರಿಂದ ಈ ಚುನಾವಣೆ 2006 ಆವರ್ತನೆ ಆಗ್ತದೆ ಎಂಬುದರಲ್ಲಿ ಸಂಶಯ ಇಲ್ಲ. ಈಗ NDA ಕ್ಯಾಂಡಿಡೇಟ್ ಸುರೇಂದ್ರ ಅವರಿದ್ದಾರೆ, AKM ಅಶ್ರಫ್ ಅವರಿದ್ದಾರೆ. ಅವರಿಗಿಂತ ಮಂಜೇಶ್ವರದಲ್ಲಿ LDF ಅಭ್ಯರ್ಥಿ KR ಜಯಾನಂದ ಯಾಕೆ ಗೆಲ್ಲಬೇಕು? ಈಗ ನೋಡಿ, ನೀವು ಕೇಳಿದಕ್ಕೆ ಉತ್ತರ ಹೇಳ್ತಾ ಇದ್ದೇನೆ. ಇಲ್ಲಿ NDA ಅಭ್ಯರ್ಥಿ ಅಥವಾ BJPಯ ಅಭ್ಯರ್ಥಿ ಆಗಿರುವಂಥ ವ್ಯಕ್ತಿ ಕಳೆದ 2021ರ ಚುನಾವಣೆಯ ನಂತರ ಈ ಊರಿನವರು ಕಾಣುತ್ತಿರುವುದು ಈಗ ಅದು ಒಂದು ದೇಶಾಟನ ಪಕ್ಷಿಯಾಗಿ 5 ವರ್ಷಕ್ಕೊಮ್ಮೆ ಬಂದು ತಿರುಗಿ ಹೋಗುವಂಥವರು. AKM ಅಶ್ರಫ್ ಕಳೆದ 5 ವರ್ಷ ಮಂಜೇಶ್ವರ ಮಂಡಲದ MLA ಆಗಿ ನಮಗೆ ಎಂತ ಕೊಟ್ಟಿದ್ದಾರೆ ನೀವೊಂದು ಪರಿಶೋಧನೆ ಮಾಡಿ. ಈಗ ಹೊಸಂಗಡಿ ಮಂಜೇಶ್ವರ ರೈಲ್ವೆ ಓವರ್ ಬ್ರಿಡ್ಜ್ 2011ರಲ್ಲಿ CH ಕುಂಜಂಬು MLA ಆದಂಥ ಸಂದರ್ಭದಲ್ಲಿ ಅದರ ಪ್ರಾಥಮಿಕವಾದಂಥ ಕೆಲಸ ಕಾರ್ಯಗಳಿಗೆ ಇರುವಂಥ ಅನುಮತಿಯನ್ನು ಸರ್ಕಾರ ನೀಡಿ 72 ಕೋಟಿ ರೂಪಾಯಿ ಈ 2 ರೈಲ್ವೆ ಓವರ್ ಬ್ರಿಡ್ಜ್ಗೆ ಬೇಕಾಗಿ ಅನುವದಿಸಿಕೊಟ್ಟಂಥ ರೈಲ್ವೆ ರೋಡ್ ಆ್ಯಂಡ್ ಬ್ರಿಡ್ಜಸ್ ಡಿಪಾರ್ಟ್ಮೆಂಟ್ ಅದರ DPR ತಯಾರು ಮಾಡಲಿಕ್ಕೆ ಹೇಳಿತ್ತು. ಈ ನಿಮಿಷದವರೆಗೆ ಅದರ DPR ತಯಾರು ಮಾಡಬೇಕಾದಂಥ ಯಾವುದೇ ಕೆಲಸವನ್ನು ಶಾಸಕರು ಮಾಡಿಲ್ಲ. ಮಂಜೇಶ್ವರ ತಾಲೂಕು ಕಚೇರಿ ನಿಮಗೆಲ್ಲ ಗೊತ್ತಾ, ನೀವು ವಾರ್ತೆ ಮಾಡಿದವರಲ್ವ. ಮಂಜೇಶ್ವರ ತಾಲೂಕು ಕಚೇರಿ ಮಾಳಿಗೆ ಹತ್ತಿ ಹೋಗಬೇಕು. ಈ ವಿವಿಧ ಭಿನ್ನಶೇಷ ಅಂತ ಹೇಳ್ತಾರಲ್ಲ, ಆರೋಗ್ಯ ಸರಿ ಇಲ್ಲದವರು ಅವರಿಗೇನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ಕಚೇರಿಯಲ್ಲಿ ಆಗಿದೆ. 2019ರಲ್ಲಿ ಅವತ್ತಿನ LDF ಸರ್ಕಾರದ ಡಾಕ್ಟರ್ ಥೋಮಸ್ ಐಸಕ್ ಮಂತ್ರಿಯವರು ಇಲ್ಲಿಗೆ ಬಂದಾಗ ನಾವು ಕೊಟ್ಟಂಥ ಮನವಿಯ ಅಡಿസ്ഥാನದಲ್ಲಿ ಅವತ್ತಿನ ಬಜೆಟ್ನಲ್ಲಿ 5.5 ಕೋಟಿ ರೂಪಾಯಿ ಮೀಸಲಿಟ್ಟರು. ಈ ನಿಮಿಷದವರೆಗೆ ಆ ತಾಲೂಕು ಕಚೇರಿಗೆ ಬೇಕಾದಂಥ ಸ್ಥಳವನ್ನು
ರೆಡಿ ಮಾಡಿ ಕೊಡಲಿಕ್ಕೆ MLA ತಯಾರಾಗಲಿಲ್ಲ. ಅದೇ ರೀತಿ ತಾಲೂಕು ಆಸ್ಪತ್ರೆ 2019ರಲ್ಲಿ 17.5 ಕೋಟಿ ರೂಪಾಯಿ ಆ ತಾಲೂಕು ಆಸ್ಪತ್ರೆಗೆ ಬೇಕಾಗಿ ಕೇರಳ ಸರ್ಕಾರ ನೀಡಿದೆ ಬಜೆಟ್ನಲ್ಲಿ. ಈಗಲೂ ಅದನ್ನು ಪೂರ್ತಿ ಮಾಡಲಿಕ್ಕಾಗಲಿಲ್ಲ. ಮಂಜೇಶ್ವರ ಸರ್ಕಾರಿ ಆಸ್ಪತ್ರೆಗೆ 10 ಕೋಟಿ ರೂಪಾಯಿ ಕೊಟ್ಟಿದೆ, ಈಗಲೂ ಪೂರ್ತಿ ಮಾಡಲಿಕ್ಕೆ. ಇಲ್ಲಿ ಇರುವುದು ಎಲ್ಲ ತೀರದೇಶದ ಅತಿ ಬಡವರಾದಂಥ ಮನುಷ್ಯರು. ಅವರಿಗೆ ಪ್ರಾಥಮಿಕವಾದಂಥ ಚಿಕಿತ್ಸೆ ಮಾತ್ರವೇ ಇಲ್ಲಿ ದೊರೆಯುವುದು. ದೊಡ್ಡ ಚಿಕಿತ್ಸೆಗೆ ಬೇಕಾದರೆ ಕಾಂಜಿಗೋಡು ಕಾಸರಗೋಡು ಆಸ್ಪತ್ರೆಗೆ ಹೋಗಬೇಕು. ಇಲ್ಲಿ ನಮ್ಮದೇ ಆಸ್ಪತ್ರೆ ಆದರೆ ಇದನ್ನು ಪರಿಹರಿಸಲು ಸಾಧ್ಯ. ಅದೇ ಸಮಯದಲ್ಲಿ ಹಣ ಕೊಟ್ಟಂಥ ವಿವಿಧ ವಿಧಾನಸಭಾ ಮಂಡಲಗಳಿವೆ, ಅಲ್ಲಿ ಎಲ್ಲವೂ ಅವರ ಕೆಲಸ ಪೂರ್ತಿಯಾಗಿದೆ. ನಮ್ಮ ಇಲ್ಲಿ ಮಾತ್ರವೇ ಕೆಲಸ ಪೂರ್ತಿ ಆಗದೇ ಇರುವುದು. ಅದು ಮಾತ್ರವಲ್ಲ, ಪೈವಳಿಕೆಗೆ ITI 2019ರಲ್ಲಿ ಪಾಸ್ ಮಾಡಿಕೊಟ್ರು, ಇಲ್ಲಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಬೇಕಾಗಿ. ಅದನ್ನು ಈ ಸಲ ಸಹ ಪೂರ್ತಿ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಮತ್ತು ಯಾವ ರೀತಿಯಲ್ಲಿ MLA ಗೆಲ್ಲಿಸಬೇಕು? ನಮಗೆ ಬೇಕಾಗಿರುವುದು ಮಂಜೇಶ್ವರದ ಜನತೆ ಇರುತ್ತಿರುವುದೇನೆಂದರೆ, ನಮಗೆ ಮಂಜೇಶ್ವರದಲ್ಲಿ ಇರುವಂಥ ಒಂದು MLA ಬೇಕೆಂಬುದಾಗಿ, ನಮ್ಮ ಒಟ್ಟಿಗಿರುವ MLA ಬೇಕು. ಆ MLAಗೆ ಬೇಕಾಗಿ ಮಂಜೇಶ್ವರದ ಜನತೆ ಕಾಯ್ತಾ ಇದ್ದಾರೆ. ಈಗ ಮಂಜೇಶ್ವರ ವಿಧಾನಸಭೆ ಈಗ ಇಷ್ಟು ವರ್ಷ ಎಲೆಕ್ಷನ್ ಆಯಿತು, ಅಲ್ಲೆಲ್ಲೂ ಕಾಣದಂಥ ಒಂದು ವಿಭಿನ್ನವಾದಂಥ ಕೆಲವೊಂದು ಘಟನೆಗಳು ಈಗ ನಡೀತಾ ಇದೆ. ಈಗ SDPI ಇಂದ AK ಅಶ್ರಫ್ ಅವರು ಬರ್ತಾರೆ, ಅವರು ಕ್ಯಾಂಡಿಡೇಟ್ ಸ್ಥಾನಕ್ಕೆ ನಿಲ್ತಾರೆ. ಆ ಬಳಿಕ ಅದನ್ನು ತೆಗೀತಾರೆ. ಆ ಬಳಿಕ ಅವರು ಏನು SDPIಗೆ ಅವರ ಏನು ಕಾರ್ಯ ಇದೆ ಅದಕ್ಕೆಲ್ಲ ರಾಜೀನಾಮೆಯನ್ನು ಕೊಡ್ತಾರೆ. ಈ ಎಲ್ಲ ಒಂದು ಘಟನೆಗಳು ಮಂಜೇಶ್ವರ ವಿಧಾನಸಭೆಯ ಈ ವರ್ಷದ MLA ಎಲೆಕ್ಷನ್ನಲ್ಲಿ ನಡೀತಾ ಇದೆ. ಇದೆಲ್ಲ LDFಗೆ ಏನಾದರೂ ಅನುಕೂಲ ಆಗ್ಬೋದಾ ಅಥವಾ ಪ್ರತಿಕೂಲ ಆಗ್ಬೋದಾ ಅಂತ? ಇಲ್ಲಿ SDPI BJP ಮುಸ್ಲಿಂ ಲೀಗಿನ ಆತ್ಮಾರ್ಥವಾಗಿ ಅವರಿಗೆ ಬೇಕಾಗಿ ಕೆಲಸ ಮಾಡುತ್ತಿರುವಂಥ ಸಾವಿರಾರು ಕಾರ್ಯಕರ್ತರ ಮತ ಈ ಸಲ ಎಡರಂಗಕ್ಕೆ. ಯಾಕೆಂದರೆ ಅವರಿಗೆ ಬೇಕಾದ್ದು ಇಲ್ಲಿ ಕೆಲಸ ಮಾಡುವಂಥ ಮಂಜೇಶ್ವರದ ಅವರಾದಂಥ MLAಗಳು ಮತ್ತು ಅವರ ಆಸೆ. ತಿಂಗಳಿಗೆ 10 ದಿವಸ ವಿದೇಶಿ ಯಾತ್ರೆ ಮಾಡುವಂಥ MLA ಬೇಡ, ನಾನು ಹಾಗೆ ಹೇಳಿದ ಹಾಗೆ ದೇಶಾಟನ ಪಕ್ಷ ಇಲ್ಲಿಗೆ ಬೇಡ ಎಂಬುದಾಗಿ ಅವರ ಇಚ್ಛೆ. ಅದರ ಅಡಿಸ್ಥಾನದಲ್ಲಿ ಈಗ ನಾನು ಕಳೆದ 22 ದಿವಸದಿಂದ ಹೋಗ್ತಾ ಇದ್ದೇನೆ ಮನೆ ಮನೆಗೆ ವ್ಯಕ್ತಿಗಳನ್ನು ಕಾಣೋದಕ್ಕೆ. ಅದೇ ರೀತಿ ಎಡರಂಗದ ಅಭ್ಯರ್ಥಿಯ ಕಾರ್ಯಕ್ರಮಗಳಿಗೆಲ್ಲ ಎಲ್ಲ ಕಡೆಯೂ ಅದ್ಭುತವಾದಂಥ ಸ್ವೀಕರಣವನ್ನು ನಮಗೆ ಕೊಡ್ತಾ ಇದ್ದಾರೆ. ಅದರಲ್ಲೂ ನಮ್ಮದಲ್ಲದ ಎಡರಂಗದಲ್ಲದ ಯುವಕರ ಪಡೆ, ನ್ಯೂ ಜನರೇಷನ್ ಪಡೆ ಈಗ ನಮ್ಮೊಟ್ಟಿಗಿದೆ. ಅದಕ್ಕೆ ಹಲವಾರು ಕಾರಣಗಳಿವೆ. ಈಗ ನೋಡಿ, ಈ ಮಂಜೇಶ್ವರ ಎಂಬುದಕ್ಕೆ ಕೆಲವು ಅರ್ಥಗಳಿವೆ. ಯಾಕಂದರೆ ರಾಷ್ಟ್ರಕವಿ ಗೋವಿಂದಪ್ಪ ಹುಟ್ಟಿದಂಥ ಮಣ್ಣು, ಕಯ್ಯಾರ ಕಿಂಜನರಯ್ಯವರು ಹುಟ್ಟಿದಂಥ ಮಣ್ಣು, ಪಾರ್ಥಿಸುಬ್ಬ ಯಕ್ಷಗಾನದ ಪಿತಾಮಹ ಪಾರ್ಥಿಸುಬ್ಬ ಹುಟ್ಟಿದಂಥ ಮಣ್ಣು, ಮತ ಸೌಹಾರ್ದತೆ ಮಣ್ಣು, ಉದ್ಯಾವರ ಅರಸು ಮಂಜೇಶ್ವರ ದೇವಸ್ಥಾನ, ಉದ್ಯಾವರ ಸಾವಿರ ಜಮಾ ಮಸೀದಿ, ಅದೇ ರೀತಿ ಆಲಿಭೂತ, ಇದೆಲ್ಲ ನಮ್ಮ ಮತ ಸೌಹಾರ್ದತೆಯ ಸಾಂಸ್ಕಾರಿಕ ರಂಗದ ಅತ್ಯದ್ಭುತ ಕೇಂದ್ರಗಳಾಗಿವೆ. ಆದರೆ ಇಲ್ಲಿ AK ಅಶ್ರಫ್ ಕಳೆದ 5 ವರ್ಷದಲ್ಲಿ ಅಥವಾ 15 ವರ್ಷ ಅಂತ ತೆಗೊಳ್ಬೋದು, 2011ರಿಂದ 25ರವರೆಗೆ ಏನು ಮಾಡಿದ್ದಾರೆ? ಲೀಗಿನ MLA ಇದ್ದಾರಲ್ಲ, ಏನಾದರೂ ಜನರಿಗೆ ಬೇಕಾಗಿ ಏನಾದರೂ ಮಾಡಿದ್ದಾರೆ. ಈಗ ನೋಡಿ, ನಮ್ಮ ಮಂಜೇಶ್ವರ ಕಬಡ್ಡಿಯ ಕೇಂದ್ರ ಅಲ್ವಾ, ನಿಮಗೆ ಗೊತ್ತಿದೆಯಲ್ಲ, ಕಬಡ್ಡಿಯ ಹುಲಿವೇಷದ ಪ್ರಧಾನ ಕೇಂದ್ರವಲ್ಲ, ಏನಾದರೂ ಮಾಡಿದ್ದಾರೆ. ಕಂಬಳ ಇಲ್ಲಿಯ ಪ್ರಮುಖವಾದಂಥ ಒಂದು ಸಾಂಸ್ಕೃತಿಕ ಕಲೆ. ಆ ಕಂಬಳ ಇಷ್ಟರವರೆಗೆ ಮಾಡೋದಕ್ಕೆ ಯಾರು ತಯಾರಾಗಿದ್ದಾರೆ. ಆದ್ದರಿಂದ ಜನರ ಹೃದಯದಲ್ಲಿ ಇದೆಲ್ಲ ಬೇಕಂತ ಹೇಳ್ತಾ ಇದ್ದಾರೆ. ಅದು ಮಾಡಬೇಕಾದಂಥ ಒಂದು ಶಾಸಕರಲ್ಲಿ ಬೇಕಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿ ಅವರ ಎಡೆಯಲ್ಲಿ, ಈ ನ್ಯೂ ಜನರೇಷನ್ ಯುವಕರ ಎಡೆಯಲ್ಲಿ ಹೊಸ ಒಂದು MLA, ನಮಗೆ ನಮ್ಮ ಒಟ್ಟಿಗೆ ಇರುವಂಥ ಒಂದು MLA ಬೇಕೆಂಬಂಥ ಆಗ್ರಹ ಅವರು ಪ್ರಕಟಿಸಿದ್ದಾರೆ. ಆದ್ದರಿಂದ ನಾನು ಮತಯಾಚನೆ ಮಾಡುವಾಗ ಎಲ್ಲರಲ್ಲಿ ಮತಯಾಚನೆ ಮಾಡ್ತಾ ಇದ್ದೇನೆ. ಅದರಲ್ಲಿ ರಾಜಕೀಯ ನೋಡಿದ್ರೆ ಮನುಷ್ಯರಾದಂಥ ಎಲ್ಲರಲ್ಲೂ ನಾನು ಮತಯಾಚನೆ ಮಾಡ್ತಾ ಇದ್ದೇನೆ. ಅವರು ಕೊಡ್ತಾರೆ ಮತ್ತು ಭರವಸೆ ಸಹ ನನಗೆ ಕೊಟ್ಟಿದ್ದಾರೆ. ನಾನು ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪ್ರದೇಶಗಳಲ್ಲಿ, ನನ್ನ ಹುಟ್ಟೂರಾದಂಥ ಈ ಮಂಜೇಶ್ವರದ ವಿವಿಧ ಪ್ರದೇಶಗಳಲ್ಲಿ ವ್ಯಕ್ತಿಗಳನ್ನು ಕಾಣೋದಕ್ಕೆ ಬೇಕಾಗಿ ಹೋದೆ. ಅಲ್ಲಿ ಸಿಕ್ಕಿದಂಥ ಅದ್ಭುತವಾದ ಪ್ರತಿಕರಣಗಳಿವೆ. ನೀನು ಗೆದ್ದು ಊಟಕ್ಕೆ ಬರಬೇಕು ಎಂಬುದಾಗಿ ಅವರ ಪ್ರತಿಕರಣ. ಅದು ಕೇಳುವಾಗ ಖಂಡಿತವಾಗಿ ಮಂಜೇಶ್ವರ ವಿಧಾನಸಭಾ ಮಂಡಲ ನಾವು ಗೆಲ್ಲುವುದರಲ್ಲಿ ಸಂಶಯವಿಲ್ಲ. ಮತ್ತೊಂದು ಕಾರ್ಯ ಹೇಳದೆ ಹೋಗುವುದು ಸರಿಯಲ್ಲ. ಈಗ ಇಲ್ಲಿ ಈ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದ ನಂತರ ಕರ್ನಾಟಕದಿಂದ ತುಂಬ ಮಂದಿ ಶಾಸಕರುಗಳು, ಮಾಜಿ ಸಚಿವರು, MPಗಳು ಬಂದಿದ್ದಾರೆ ಇಲ್ಲಿಗೆ ಮಂಜೇಶ್ವರ ಮಂಡಲಕ್ಕೆ. ಮಂಜೇಶ್ವರಕ್ಕೆ ಬಂದಂಥ ಇವರೆಲ್ಲ ಇಲ್ಲಿ ಹೇಳುತ್ತಿರೋದು ಏನೆಂದರೆ, ಮಂಜೇಶ್ವರ ಅಭಿವೃದ್ಧಿ ಆಗಲಿಲ್ಲ ಇಷ್ಟವರೆಗೆ, ಆದ್ದರಿಂದ ನೀವು BJPಗೆ ಓಟು ಕೊಟ್ಟರೆ ಇಲ್ಲಿ ಅಭಿವೃದ್ಧಿ ಆಗ್ತದೆ ಅಂತೇಳಿ. ಯಾಕೆ ಇದರ ಮುಂಚೆ BJP ಅವರಿಗೆ ಅಂತ ನೆನಪು ಬರಲಿಲ್ಲ? ಈಗ ನೋಡಿ, ಕಳೆದ ಹಲವಾರು ವರ್ಷಗಳಿಂದ ಮಂಜೇಶ್ವರ ಮಂಡಲದಲ್ಲಿ BJP ಅತ್ಯಂತ ಪ್ರಧಾನವಾದ ರಾಜಕೀಯ ಪಕ್ಷ ಅಂತ ಹೇಳ್ತಾರೆ. ಯಾಕೆ ಈ ಸಲ ಮಂಜೇಶ್ವರದವರಿಗೆ ಸೀಟು ಕೊಡಲಿಲ್ಲ ಇವರು? ಮಂಜೇಶ್ವರ ಒಂದು ಪ್ರಧಾನ ವಿಧಾನಸಭಾ ಮಂಡಲದಲ್ಲಿ ಮಂಜೇಶ್ವರದವರಿಗೆ ಒಂದು ಸ್ಥಾನ ಕೊಡಬೇಕಲ್ಲ. ಇಲ್ಲಿಯ ಕ್ಯಾಂಡಿಡೇಟ್, ಇಲ್ಲಿಯ ಇರುವಂಥ ಅವರನ್ನು ಕೂಡ ಈ ಕಾಸರಗೋಡಿನಲ್ಲಿ ಸ್ಪರ್ಧೆ ಮಾಡಿಸಿದ್ದಾರಲ್ಲ ಇವರು,
ಯಾಕೆ ಬೇಕಾಗಿ? ಇದೆಲ್ಲ ಇಲ್ಲಿಯ ಜನರಲ್ಲಿ ದೊಡ್ಡ ಅತೃಪ್ತಿಯನ್ನು BJP ಒಳಗೆ ಉಂಟು ಮಾಡಿದೆ. ಅದು ಮಾತ್ರ ಅಲ್ಲ, ನಾವು ಗೆದ್ದರೆ ಇಲ್ಲಿ ಕಬಡ್ಡಿ ಅಂತ ನಾನು ಹೇಳಿದೆ, ಕಬಡ್ಡಿ ಒಂದು ಪ್ರಮುಖವಾದಂಥ ಕಲೆ. ಆ ಕಬಡ್ಡಿ, ಹುಲಿವೇಷ, ಕಂಬಳ ಇದಕ್ಕೆಲ್ಲ ಪ್ರಾತಿನಿಧ್ಯವಾಗಿ ಮಾಡಲಿಕ್ಕಿರುವಂಥ ಚಟುವಟಿಕೆ ನಾನು ಮಾಡ್ತಿದ್ದೆ. ಮತ್ತೊಂದು ಅತ್ಯಂತ ಪ್ರಧಾನವಾದಂಥ ಕಾರ್ಯ, ಕರ್ನಾಟಕದ ಶಾಸಕರು MP ಗಳು ಇಲ್ಲಿ ಮಾಜಿ ಸಚಿವರು ಇಲ್ಲಿ ಬಂದು ಹೇಳುತ್ತಿರುವುದು, ನಿಮಗೆ ಆಸ್ಪತ್ರೆ ಇಲ್ಲ, ಇಲ್ಲಿ ಮುಸ್ಲಿಮರಿಗೆ ಕಲಿಯಲಿಕ್ಕೆ ಶಾಲೆ ಇಲ್ಲ, ಇಲ್ಲಿ ಕ್ರಿಶ್ಚಿಯನ್ನರ ಭೂಮಿಯನ್ನು ಯಾರ್ಯಾರು ಪರಾಬರಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಎಷ್ಟು ದೊಡ್ಡ ಪ್ರೀತಿ ಮಂಜೇಶ್ವರದವರ ಮೇಲೆ ಉಂಟಾಗಿದೆ ಈಗ ಅವರಿಗೆ. ಈ 2020ರಲ್ಲಿ ಬಂದಂಥ ಕೋವಿಡ್ನ ಒಂದು ಕಾಲಘಟ್ಟ ಇದೆ ನಮ್ಮಲ್ಲಿ, ನಿಮಗೆಲ್ಲರಿಗೆ ನೆನಪಿದೆಯಲ್ಲ. ಕೋವಿಡ್ ಕಾಲಘಟ್ಟದಲ್ಲಿ ಒಂದು ಅಕ್ಕಿ ಸಹ ಹೋಗ್ತಿರ್ಲಿಲ್ಲ ರೋಡ್ನಲ್ಲಿ. ಆ ಕಾಲಘಟ್ಟದಲ್ಲಿ ಈ ಕಾಸರಗೋಡು ಜಿಲ್ಲೆಯವರಿಗೆ ಕೊಟ್ಟಂಥ ಚಿತ್ರಹಿಂಸೆ ಇವರು ಸಣ್ಣದ. ಅವತ್ತು BJP ಸರ್ಕಾರ ಕರ್ನಾಟಕದಲ್ಲಿ ಆಡಳಿತ ಮಾಡ್ತಾ ಇತ್ತು. ನಮ್ಮ ಗಡಿ ಪ್ರದೇಶದ 29 ರಸ್ತೆಯನ್ನು ಕಣ್ಣಾಕಿ ಬಂದ್ ಮಾಡಿದರು. ಯಾಕೆ ಬಂದ್ ಮಾಡಿದ್ದು? ಯಾವ ಕಾರಣಕ್ಕಾಗಿ? ಈ ಮಂಜೇಶ್ವರದವರು ಕರ್ನಾಟಕಕ್ಕೆ ಹೋಗ್ಲಿಕ್ಕಬಾರದು. ಈಗ ಅವ್ರು ಹೇಳೋದೇನದು, ಅವತ್ತು ನಾವು ಬಂದ್ ಮಾಡಿದ್ದಿಲ್ಲಿ ಆಸ್ಪತ್ರೆಗಳಿಲ್ಲ, ನಿಮ್ಮ ಕೋವಿಡ್ ನಮ್ಮ ಊರಿಗೆ ಬರ್ತಂದಿದೆ. ನಾನು ಒಂದು ಕಾರ್ಯವನ್ನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಈ ಮಂಜೇಶ್ವರ ಅಂದರೆ, ಕಾಸರಗೋಡು ಅಂದರೆ, ಈಗ ಮಂಗಳೂರು ಅಂದರೆ ಬೇರೆ ಬೇರೆ ಅಲ್ಲ. ನಿಮ್ಮ ಕುಟುಂಬದ ದೇವಸ್ಥಾನ ಇರುವುದು ಕೆಲವೊಮ್ಮೆ ಮಂಗಳೂರಲ್ಲಿ ಆಗಿರ್ಬೋದು, ನಮ್ಮ ಕುಟುಂಬದ ದೇವಸ್ಥಾನ ಇರುವುದು ಮಂಗಳೂರಲ್ಲಿ ಆಗಿರ್ಬೋದು. ಮಂಗಳೂರದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೊಂದು ಸಂಬಂಧ ಇದೆ, ರಕ್ತ ಸಂಬಂಧ, ಒಕ್ಕಲ ಬಳ್ಳಿಯ ಸಂಬಂಧ ಅಂತ ಹೇಳ್ತಾರಲ್ಲ, ಅಂತ ಒಂದು ಸಂಬಂಧ ನಮಗಿದೆ. ಈಗ 15ನೇ ಶತಮಾನದಲ್ಲಿ ಇಕ್ಕೇರಿ ನಾಯಕರು, ವಿಜಯನಗರ ಸಾಮ್ರಾಜ್ಯದವರು ನಮ್ಮ ಕಾಸರಗೋಡು ಇರುವಂಥ ಈ ಪ್ರದೇಶದಲ್ಲ ಆಡಳಿತಗಾರರಾಗಿದ್ದರು. ನಮ್ಮ ಭರಣಾ ಸಿರಾ ಕೇಂದ್ರ, ಆಡಳಿತ ಸಿರಾ ಕೇಂದ್ರ ಎಂಬುದು ಮಂಗಳೂರಾಗಿತ್ತು. ಆ ವಿಜಯನಗರ ಇಕ್ಕೇರಿ ನಾಯಕರ ಕಾಲದ ನಂತರ ಹೈದರಾಲಿಯು ಟಿಪ್ಪು ಮೈಸೂರಿನಲ್ಲಿ ಆಡಳಿತ ಮಾಡುತ್ತಿರುವಾಗಲೂ ಮಂಗಳೂರು ನಮ್ಮ ಕೇಂದ್ರವಾಗಿತ್ತು. ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಬಾಂಬೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ರೆಸಿಡೆನ್ಸಿಯ ಭಾಗವಾಗಿ ನಮ್ಮ ಈ ಪ್ರದೇಶಗಳೆಲ್ಲ ಕೆನರಾ ಡಿಸ್ಟಿಕ್ನ ಭಾಗವಾಗಿತ್ತು. ನಂತರ ಕೆನರಾ ಡಿಸ್ಟಿಕ್ ಅನ್ನು ವಿಭಜಿಸಿ ಸೌತ್ ಕೆನರಾ ಡಿಸ್ಟಿಕ್ ಮಾಡಿ ನಮ್ಮನ್ನು ಮೆಡ್ರಾಸ್ ರೆಸಿಡೆನ್ಸ್ನ ಭಾಗವಾಗಿ ಮಾಡಿದ್ರು. ಹಾಗೂ ನಾವು ಮಂಗಳೂರು ಕೇಂದ್ರದವಾಗಿದ್ದರು. ಭಾಷಾವಾರು ಪ್ರಾಂತ್ಯ ರೂಪೀಕರಿಸಿದಾಗ ನಾವು ಕೇರಳಕ್ಕೆ ಬಂದವು. ಈ ತಾಲೂಕು ಕೇರಳಕ್ಕೆ ಬಂದಾಗ ಇಲ್ಲಿಯ ಜನರ ಸಾಂಸ್ಕಾರಿಕವಾಗಿ, ವಿದ್ಯಾಭ್ಯಾಸ, ಆರೋಗ್ಯ ಎಲ್ಲ ಕೇಂದ್ರಗಳು ನಾವು ಮಂಗಳೂರನ್ನ ಆಶ್ರಯಿಸ್ತಾ ಇದ್ದೇವೆ. ಕೋವಿಡ್ ಕಾಲಘಟ್ಟದಲ್ಲಿ ಇಂಡಿಯಾ ಪಾಕಿಸ್ತಾನ ಎಂಬ ರೀತಿಯಲ್ಲಿ ನಮ್ಮನ್ನು ನಡ್ಕೊಂಡು ನೋಡಲಿಲ್ವಾ? ಈಗ ಇವರಿಗೆ ಎಷ್ಟು ಪ್ರೀತಿ ಉಕ್ಕಿ ಬಾಯ್ತಾ ಇದೆ ಇಲ್ಲಿ ಬಂದು. ಇಲ್ಲಿ ನಮಗೆ BJP ಅವರಿಗೆ ಓಟ್ ಹಾಕ್ಬೇಕಂತ ಹೇಳಿ ಇಲ್ಲಿ ಮೊನ್ನೆಬ್ಬರು ಶಾಸಕರು ಹೇಳಿದಾರಲ್ಲ, ಇಲ್ಲಿಯ ರಸ್ತೆ ಸರಿ ಇಲ್ಲ, ಇಲ್ಲಿಯ ಆಸ್ಪತ್ರೆ ಸರಿ ಇಲ್ಲ, ಇಲ್ಲಿಯ ಶಾಲೆ ಸರಿ ಇಲ್ಲ ಅಂತೇಳಿ. ನೀವು ಇಲ್ಲಿ ಹುಟ್ಟಿ ಬೆಳೆದವರಿಂದ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ, ನೀವು ಇಲ್ಲಿಯ ಶಾಲೆಗೆ ಹೋಗಿ ಒಂದು ಮಧ್ಯಾಹ್ನದ ಊಟ ಮಾಡಿ ಬನ್ನಿ ಅಂತೆ. ತಿಂಗಳಿಗೆ 30 ದಿವಸದಲ್ಲಿ 21 ದಿವಸ ಶಾಲೆ ಇದ್ರೆ ಆ 21-22 ದಿವಸದಲ್ಲಿ 20 ಬಗೆಯ ಪದಾರ್ಥ ಮಾಡಿ ಕೊಡ್ತಾರೆ ಶಾಲೆಯಲ್ಲಿ. ನಮ್ಮ ಮನೆಯಲ್ಲಿ ಆದ್ರೆ ಒಂದೇ ಬಗೆಯ ಪದಾರ್ಥ ಇರ್ಬೋದು, ಬೇರೆ ಬೇರೆ ತರದ ಪದಾರ್ಥ ಒಂದೊಂದು ದಿವಸ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಅದು ಕೇರಳದಲ್ಲಿ. ಆ ವಿದ್ಯಾಭ್ಯಾಸದ ಸರ್ಕಾರಿ ಶಾಲೆಯ ಕಟ್ಟಡಗಳನ್ನು ನೋಡಿ ಅಂತ ನೀವು, ಈ ಹೈಟೆಕ್ ಕ್ಲಾಸ್ ರೂಮ್ಗಳು ನೋಡಿ ಅಂತೆ ಕರ್ನಾಟಕದಲ್ಲಿ ಇದೆಯಾ? ಎಷ್ಟು ಶಾಲೆಯನ್ನು ಬಂದ್ ಮಾಡಿಬಿಟ್ರು ಕರ್ನಾಟಕದಲ್ಲಿ. ಇಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆ ಬಂದ್ ಮಾಡಲಿಲ್ಲಲ್ಲ. ನಮ್ಮ ಆರೋಗ್ಯ ಮೇಲೆ ನೀವು ನೋಡಿಂತೆ. ಈಗ ನೀವು ಹತ್ತಿರದಲ್ಲಿರುವ ಮಂಜೇಶ್ವರ CHCಗೆ ಒಮ್ಮೆ ಹೋಗಿ ನೋಡಿ, ಅಲ್ಲಿಗೆ ಬರುವ ರೋಗಿಗಳು ಎಷ್ಟಿದ್ದಾರೆ ಅಂತ. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ನಿಂತರೆ ನಿಮಗೆ ಗೊತ್ತಾಗ 1000ಕ್ಕಿಂತಲೂ ಅಧಿಕ ರೋಗಿಗಳು ಬರ್ತಾರೆ. ಫ್ರೀ ಔಷಧಿ ಕೊಡ್ತಾ ಇದ್ದಾರೆ. ಔಷಧಿ ಅಂದ್ರೆ ಖಾಲಿ ಕೆಂಪು ನೀರಲ್ಲ, ಹಳದಿಗಳ ನೀರಲ್ಲ, ಮನುಷ್ಯರಿಗೆ ಬೇಕಾದಂತ ಎಲ್ಲಾ ವಿಧದ ಔಷಧಿಗಳನ್ನು ಕೊಡ್ತಾರೆ. ಕ್ಯಾನ್ಸರ್ ರೋಗಗಳಿಗೆ ಸಮೇತ ಇಲ್ಲಿ ಆಸ್ಪತ್ರೆಗಳಲ್ಲಿ ರಿಜಿಸ್ಟರ್ ಮಾಡಿದರೆ ಅವರು ಫ್ರೀಯಾಗಿ ಔಷಧಿ ಕೊಡ್ತಾ ಇದ್ದಾರೆ. ಈಗ ಸಾಧಾರಣವಾಗಿ ಬರುವಂತ ಬ್ಲಡ್ ಶುಗರ್, BP ಇದಕ್ಕಿರುವಂತ ಎಲ್ಲಾ ಔಷಧಿಗಳು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಇಲ್ಲಿ. ಅದರಿಂದ ಕೇರಳದ ಸರ್ಕಾರಿ ಆಸ್ಪತ್ರೆ ದೂರ ಏನು ಪ್ರಯೋಜನ ಇಲ್ಲ. ಅವರು ರಸ್ತೆ ಬಗ್ಗೆ ಹೇಳಿದ್ರು, ಇಲ್ಲಿ ರಸ್ತೆ ಹಳ್ಳ ಆಗಿದೆ, ಗುಂಡಿಗಳಾಗಿದೆ ಅಂತೇಳಿ. ನಾನು ಒಂದು ಕಾರ್ಯ ಹೇಳ್ತೇನೆ. ಈ ಆನೆಕಲ್ಲಿದೆ ಅಲ್ಲ ನಮ್ಮ ಗಡಿ ಪ್ರದೇಶ, ಆನೆಕಲ್ಲಿನಿಂದ ಆಚೆ ಹೋಗುವಂತ ಕನ್ಯಾಣ ರಸ್ತೆ ಇದೆ. ಒಮ್ಮೆ ಹೋಗಿ ನೋಡಿ ಅಂತ ಹೇಗಿದೆ ಅಂತ. ನೀವು ಹೋಗಿರ್ಬೋದು. ಅಕ್ರಮದಿಂದ ಆಚೆ ಹೋಗಿ ಅಂತೆ ಹೇಗೆ ಉಂಟಂತ ರಸ್ತೆ. ಈಚೆ ನಮ್ಮ ಮುಡಿಗದೆಯಿಂದ ಕನ್ಯಾಣಕ್ಕೆ ಹೋಗುವಂತ ರಸ್ತೆ ಇದೆ, ಹೇಗೆ ಉಂಟಂತ ನೋಡಿ. ಕೇರಳದ PWD ರಸ್ತೆಗಳೆಲ್ಲ ಮೆಕ್ಡಮ್ ಟಾರಿಗೆ ಮಾಡಿದಂತ ರಸ್ತೆಗಳು. ಆದ್ದರಿಂದ ಕೇರಳದ ಅಭಿವೃದ್ಧಿ ಚಟುವಟಿಕೆ ಆಗಲಿ, ಕೇರಳದ ಆರೋಗ್ಯ ಮೇಖಲೆ ಆಗಲಿ ದೂರಲಿಕ್ಕೆ ಏನಿಲ್ಲ. ನಾನು ಹೇಳಿದ್ದೇನಲ್ಲ, ನಾವು ಎಷ್ಟೋ ಕಾಲದಿಂದ ದಕ್ಷಿಣ ಕನ್ನಡ ಜಿಲ್ಲೆಯವರಿಗಿರುವಂತಹ ಒಂದು ಬಾಂಧವ್ಯ ಇದೆ. ಆ ಬಾಂಧವ್ಯವನ್ನು ಮುರಿದವರಾಗಿದ್ದು BJPಯವರು. ಆ BJPಯವರಿಗೆ ಓಟು ಕೊಡಬೇಕಾ ಎಂಬುದಾಗಿ ಪರಿಶೋಧಿಸಬೇಕಾದಂತ ಕಾಲ ಇಲ್ಲಿ ಬಂದಿದೆ. ಈಗ ಎಲೆಕ್ಷನ್ ಆಗುವಾಗ ಸೋಲು ಗೆಲುವು ಎರಡು ಹೇಳಲಿಕ್ಕೆ ಆಗುದಿಲ್ಲ, ಯಾರಿಗೆ ಸೋಲು ಯಾರಿಗೆ ಗೆಲುವು ಅಂತ. ಒಂದು ವೇಳೆ ಈ LDF ಅಭ್ಯರ್ಥಿ KR ಜಯಾನಂದ ಅವರು ಗೆದ್ರೆ ಅದಕ್ಕೆ ಮುಖ್ಯ ಕಾರಣಗಳು ಯಾವುದೆಲ್ಲ? ಒಂದು ಕೇರಳ ಸರ್ಕಾರದ ಕೆಲಸ ಆಗಿರ್ಬೋದು, ಅಥವಾ ನೀವು ಮಾಡಿದಂತ ಪರ್ಯಟನೆ ಆಗಿರ್ಬೋದು, ಅಥವಾ
ತುಳುನ ಏನು ನಮ್ಮ ಈ ಊರಿನ ಕ್ಯಾಂಡಿಡೇಟ್ ಆ ರೀತಿಯಲ್ಲಿ ಆಗಿರ್ಬೋದಾ? ಯಾವುದು ಕಾರಣ ಆಗಿರ್ಬೋದು ಗೆದ್ರೆ? ಅಲ್ಲ, ಹಲವಾರು ಕಾರಣಗಳಿರ್ಬೋದು. ಈಗ ನಾನು ಈ ಮಂಜೇಶ್ವರದವನೇ, ಇಲ್ಲಿ ಹುಟ್ಟಿ ಬೆಳೆದವ. 42 ವರ್ಷದಿಂದ ಈ ಮಂಜೇಶ್ವರ ಜನರೊಟ್ಟಿಗೆ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಡಾಕ್ಟರ್ ಸುಬ್ಬರಾವ್, ರಾಮಯ್ಯ ಶೆಟ್ಟಿ, ಇಂಥ ಹಲವಾರು ಮಂದಿಯೊಂದಿಗೆ ಕೆಲಸ ಮಾಡಿದಂಥ ಅನುಭವವನ್ನು ನಾನು ಹೊಂದಿದವ. ಈ ಊರಿನ ಜನತೆಗೆ ನಾನು ಆಯ್ಕೆ ಆಗ್ಬೇಕನ್ನೋ ಇಚ್ಛಾಶಕ್ತಿ ಇದೆ. ಅದು ಜಾತಿ ಮತ ಭೇದವಿಲ್ಲದೆ ಎಲ್ಲ ವಿಭಾಗದ ಮನುಷ್ಯರಾದವರು ನನ್ನನ್ನು ಆಯ್ಕೆಯನ್ನು ಬಯಸ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಕೇರಳ ಸರ್ಕಾರದ ಕ್ಷೇಮ ಕಾರ್ಯಗಳಿದೆ. ಪೆನ್ಷನ್ನಿಂದ ಹಿಡಿದು ಇಲ್ಲಿರುವಂಥ ಹಲವಾರು ಪದ್ಧತಿಗಳನ್ನು ಆವಿಷ್ಕಾರ ಮಾಡಿದಂಥ ಒಂದು ಸರ್ಕಾರ ಎಂಬ ನೆಲೆಯಲ್ಲಿ ಆ ಸರ್ಕಾರದ ಬೆಂಬಲದಿಂದ, ಅದೇ ರೀತಿ ಜನರ ಸಹಕಾರದಿಂದ ನಾನು ಇಲ್ಲಿ ಗೆಲ್ಲುತ್ತೇನೆ ಎಂಬಂತ ಭರವಸೆ ನನಗಿದೆ. ಒಂದು ವೇಳೆ ಸೋತ್ರೆ ಅದಕ್ಕೆ ಕಾರಣ ಏನಾಗಿರ್ಬೋದು ಅಂತ? ಸೋಲು ಒಂದು ಪ್ರಶ್ನೆವೇ ಇಲ್ಲ ಅಂತ ಹೇಳಿ ನೀವು ಆ ಲೆಕ್ಕವೇ ಹಾಕ್ಬೇಡಿ. ಯಾಕೆ ಗೊತ್ತಾ, ಇದರ ಲೆಕ್ಕ ನಮ್ಮಲ್ಲಿದೆ, ಕೃತ್ಯವಾಗಿದ್ದಂತ ಲೆಕ್ಕ ನಮ್ಮ ಮುಂದಿದೆ, ನಮ್ಮ ಕಾರ್ಯಕರ್ತರು ಕೊಟ್ಟಂತ ಲೆಕ್ಕ ಇದೆ. ಇಲ್ಲಿ ಬಿಜೆಪಿ ಮತ್ತು ಎಡಪಕ್ಷಗಳಿಗೆ ಫೈಟ್ ಆಗ್ತಾ ಉಂಟು. ಎರಡೇ ಪಕ್ಷಗಳು UDF 3ನೇ ಸ್ಥಾನಕ್ಕೆ ಹೋಗ್ತಾ ಇದೆ. ಯಾಕಂದ್ರೆ ನಾನು ಹಾಗೆ ಹೇಳಿದ್ದೇನಲ್ಲ, ಇಲ್ಲಿ ಕಳೆದ 5 ವರ್ಷದಲ್ಲಿ 15 ವರ್ಷ UDFನವರ MLA ಇಲ್ಲಿದ್ದು. ಕಳೆದ 5 ವರ್ಷ ತಗೊಳ್ಳಿ ನೀವು ಇಲ್ಲಿ ಎಲ್ಲ ನಡೆದು ಹೋಗುವವರಲ್ವ. ನಮ್ಮ ಮಂಡಲಕ್ಕೆ UDFನ ಶಾಸಕರ ಕಾಂಟ್ರಿಬ್ಯೂಷನ್ ಏನಿದೆ, ಅವರು ಹೇಳುವುದು ಒಂದು ಕಾರ್ಯವನ್ನು ಮಾತ್ರ. ಒಂದೇನೆಂದರೆ ಟೋಲ್ಗೇಟ್, ಮತ್ತೊಂದು ಹೇಳುವುದು ಶಿರೂರು, ಮೂರನೇದಾಗಿ ಇರುವುದು ಅವರು ಮಂಜೇಶ್ವರ ಗೋವಿಂದಪೈ ಕಾಲೇಜಿನಲ್ಲಿ ಅವರು ಪ್ರಾರಂಭ ಮಾಡಿದಂಥ LLM ಕಾಲೇಜ್. ಇಷ್ಟೇ ಅವರು ಹೇಳುದು. ಬೇರೆ ಏನ್ ಹೇಳ್ತಾರೆ? ಏನಾದರೂ ಹೇಳಲಿಕ್ಕೆ ಈ ಮಂಡಲದಲ್ಲಿ ಅವರಿಗೆ ಏನಾದರೂ ಉಂಟಾ? ಝೀರೋ. ಕೇರಳದಲ್ಲಿ ಎಲ್ಲಾ ಮಂಡಲದಲ್ಲಿಯೂ LDFನ MLA ಆಗಲಿ, UDFನ MLA ಆಗಲಿ 1000 ಕೋಟಿ ರೂಪಾಯಿ ಕೆಲಸ ಮಾಡುವಾಗ ಇಲ್ಲಿ ಝೀರೋ. ಅದು ಈಗ ಮುಖ್ಯವಾಗಿ UDFಗೆ ಇಲ್ಲಿ ಸ್ಥಾನ ಇಲ್ಲ. ಈ ಫೈಟ್ ಇರುವಂತದ್ದು BJPಗೂ LDFಗೂ ಅಂತ ನೀವು ಹೇಳ್ತಾ ಇದ್ದೀರಾ. ನೀವು ಪರ್ಯಟನೆಯಲ್ಲಿ ಇದ್ದೀರಾ, ಸಮಯ ಇಲ್ಲ, ಆ ಸಮಯದಲ್ಲೂ ನಮ್ಮ ಜೊತೆ ಮಾತಾಡ್ತಿದ್ದೀರಾ. ಈಗ LDF ಗೆದ್ರೆ ಮಂಜೇಶ್ವರದ ಜನತೆಗೆ ಮುಖ್ಯವಾಗಿ ಮಾಡುವಂತ ಒಂದು ಚುಟುಕಾಗಿ ಒಂದು 5 ಕೆಲಸ ಅಂತ ಹೇಳಿದ್ರೆ ಯಾವ್ದೆಲ್ಲ? ಪ್ರಮುಖವಾಗಿ ಇಲ್ಲಿಗೆ ಬರಬೇಕಾದಂತೂ ನಮ್ಮ ಸರ್ಕಾರಿ ಆಸ್ಪತ್ರೆಗಳಿಗೆ ಸರ್ಕಾರ ಅನುವದಿಸಿದ ಫಂಡಿನ ಕಟ್ಟಡ ನಿರ್ಮಾಣಗಳು, ಅದರ ಪರಿಚರಣೆಗಳು ಆಗಬೇಕಾಗಿದೆ. ತಾಲೂಕು ಆಫೀಸಿಗೆ ಸ್ವಂತವಾದಂಥ ಕಚೇರಿ ಬೇಕಾಗಿದೆ, ಅದು ನಾವು ಮಾಡಬೇಕಾಗಿದೆ. ಅದೇ ರೀತಿ ಯುವಕರಿಗೆ, ಅವರಿಗೂ ಕಲಿತವರಿಗೆ ಇಲ್ಲಿ ಕೆಲಸ ಸಿಗುವುದಿಲ್ಲ. ಕಾರಣ ಏನು ಗೊತ್ತಾ? ಇಲ್ಲಿ PSC ಬರಲಿಕ್ಕೆ ಅವರಿಗೆ ಗೊತ್ತಾಗಲ್ಲ. ಆ PSC ಕೋಚಿಂಗ್ ಸೆಂಟರ್ ಮಂಜೇಶ್ವರದ ಯುವ ಜನತೆಗೆ ಸರ್ಕಾರಿ ಕೆಲಸ ಕೊಡಿಸೋದಕ್ಕಾಗಿ PSC ಕೋಚಿಂಗ್ ಸೆಂಟರ್ ನಾನು ಗೆದ್ರಲ್ಲಿ ತರ್ತೇನೆ. ಅದು ಮಾತ್ರವಲ್ಲ, ಇಲ್ಲಿಯ ಸಾಂಸ್ಕೃತಿಕವಾದಂಥ ಹಲವಾರು ಕಾರ್ಯಗಳಿದೆ. ಕಬಡ್ಡಿ, ಫುಟ್ಬಾಲ್, ಅದೇ ರೀತಿ ವಿವಿಧ ಆಟೋಟಗಳು, ಅದಕ್ಕೆ ಬೇಕಾದ ಪ್ಲೇ ಗ್ರೌಂಡ್ಗಳು ನಮ್ಮ ಪಂಚಾಯತ್ನಲ್ಲಿ ಇಲ್ಲ. ಆಧುನಿಕವಾದಂಥ ರೀತಿಯಲ್ಲಿ ಪ್ಲೇ ಗ್ರೌಂಡ್ಗಳನ್ನು ಸ್ಪೋರ್ಟ್ಸ್ ಕೌನ್ಸಿಲ್ ಮುಖಾಂತರ ಇಲ್ಲಿಗೆ ತರಲಿಕ್ಕೆ ನಾನು ಏರ್ಪಾಡು ಮಾಡ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿಯ ವಿದ್ಯಾಭ್ಯಾಸ ರಂಗದಲ್ಲಿ ದೊಡ್ಡ ಬದಲಾವಣೆ ಆಗಬೇಕಾಗಿದೆ. ಅದು ವಿದಗ್ಧರಾಗಿ ಚರ್ಚೆ ಮಾಡಿ ಯಾವುದೆಲ್ಲ ವಿದ್ಯಾಭ್ಯಾಸ ಸ್ಥಾಪನೆಗಳಲ್ಲಿ ಬೇಕು ಎಂಬುದನ್ನು ನೋಡಿ ನಾವು ಅದನ್ನು ತರಲಿಕ್ಕೆ ಬೇಕಾಗಿ ಶ್ರಮ ವಹಿಸ್ತೇವೆ. ಮತ್ತೊಂದು ಅತ್ಯಂತ ಪ್ರಧಾನವಾದಂಥದ್ದು ಕೃಷಿಕರ ಸಮಸ್ಯೆ ಆಗಿದೆ ಉಂಟು. ಇಲ್ಲಿನ ಕೃಷಿಕರಿಗೆ ಅವರ ತೋಟಗಳೆಲ್ಲ ನಾಶವಾಗ್ತಾ ಉಂಟು. ಅದರ ಬಗ್ಗೆ ವಿದಗ್ಧವಾದಂಥ ಒಂದು ಸಂಘವನ್ನಿಟ್ಟು ಪರಿಶೋಧನೆ ಮಾಡಿ ಅದಕ್ಕೆ ಬೇಕಾದಂತಹ ಕಾರ್ಯವನ್ನು ಮಾಡ್ತೇನೆ. ಈಗ ಕೊನೆಯದಾಗಿ ನಮ್ಮ ಮೀಡಿಯಾದ ವೀಕ್ಷಕರು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ, ಮಂಜೇಶ್ವರದವರೇ, ಇದು ಮಂಜೇಶ್ವರದ ಚಾನಲ್ ಆಗಿರೋದ್ರಿಂದ ವೀಕ್ಷಕರಲ್ಲಿ ನಿಮ್ಮ ಮತಯಾಚನೆಯನ್ನ ನಿಮ್ಮ ಮೂಲಕ ಮಾಡುವುದು. ಮಂಜೇಶ್ವರದ ನನ್ನ ಆತ್ಮೀಯರಾದಂಥ ಮತದಾರ ಬಾಂಧವರೇ, ನಿಮ್ಮಲ್ಲಿ ಕೇಳಲಿಕ್ಕಿರುವುದಿಷ್ಟೇ, ನಾನು ನಿಮ್ಮವ, ನಿಮ್ಮ ಊರಿನವ, ನಿಮ್ಮೊಟ್ಟಿಗೆ ಬೆಳೆದವ, ನಿಮ್ಮ ಸಹಕಾರದಿಂದ ರಾಜಕೀಯದಲ್ಲಿ ಬೆಳೆದು ಬಂದವ, ಸಾಂಸ್ಕಾರಿಕ ರಂಗದಲ್ಲಿ ಬೆಳೆದು ಬಂದವ, ದೀರ್ಘಕಾಲ ರಾಷ್ಟ್ರಕವಿ ಗೋವಿಂದಪೈ ಕಾರ್ಯದರ್ಶಿಯಾಗಿ, ತುಳು ಅಕಾಡೆಮಿ ಕಾರ್ಯದರ್ಶಿಯಾಗಿ, ವಿವಿಧ ಸಹಕಾರಿ ಸಂಘಗಳ ನಿರ್ದೇಶಕ ಪ್ರೆಸಿಡೆಂಟನಾಗಿ, ಅದೇ ರೀತಿ ಪಂಚಾಯತ್ ಸದಸ್ಯನಾಗಿ, ಬ್ಲಾಕ್ ಪಂಚಾಯತ್ ಸದಸ್ಯನಾಗಿ ಅಂದು ಇಂದು ಎಲ್ಲ ನಿಮ್ಮೊಟ್ಟಿಗಿದ್ದೇನೆ. ಆ ನಿಮ್ಮೊಟ್ಟಿಗೆ ಇರುವಂಥ ನನ್ನನ್ನು ನೀವು ನಮ್ಮ ಚಿಹ್ನೆಗೆ, ಪ್ರತಿ ಸುತ್ತಿಗೆ ನಕ್ಷತ್ರ ಚಿಹ್ನೆಗೆ ಅಮೂಲ್ಯವಾದಂಥ ಮತವನ್ನು ಕೊಟ್ಟು ನನ್ನನ್ನು ವಿಜಯಗೊಳಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದರೆ ನೀವು ಹೇಳಿದ ಹಾಗೆ ಕುಂಜಂಬು ಅವರು ಕೊನೆಯದಾಗಿ LDF ಇಂದ ಗೆದ್ದಂತ ನಮ್ಮ MLA, LDF ನಿಂದ ಗೆದ್ದಂತ ಅಭ್ಯರ್ಥಿ ಅಂತ ಹೇಳಿದ್ರೆ ಅದು ಕುಂಜಂಬು. ಮತ್ತೆ ಅದೇ ಚರಿತ್ರೆ ಆವರ್ತನೆ ಆಗುತ್ತದೆ ಅನ್ನುವಂಥದ್ದು ನೀವು ಹೇಳಿದ್ರಿ. ಈ ಎಲೆಕ್ಷನ್ ನಲ್ಲಿ ಇನ್ನೇನು ಏಪ್ರಿಲ್ 9ಕ್ಕೆ ಎಲೆಕ್ಷನ್ ನಡೀತಾ ಇದೆ. ಎಲ್ಲ ಒಳ್ಳೇದಾಗ್ಲಿ, ಜಯ ನಿಮ್ಮದಾಗ್ಲಿ ಅಂತ ಅಷ್ಟೇ ನಮಗೆ ಹೇಳ್ಬೋದು ಅಷ್ಟೇ. ಎಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದೀರಾ, ಧನ್ಯವಾದಗಳು. ಥ್ಯಾಂಕ್ ಯು.
കനിവുള്ളൊരു കരളതുമുണ്ടേ, അഴലകലൻ കരളുകൊടുത്തേ വെയിലിൻ പൊള്ളി. കനലെരിയും സമരപഥങ്ങൾ കയറി ഒരാളിന്നു വരുന്നേ, കരുതലിനൊരു കാവലു പോലെ എരിയും സൂര്യൻ. 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 കരുതലിനൊരു കാവലു പോലെ